Teachers and Graduate Constituency election is on 8th of this month. ನಡೆಯುತ್ತದೆ. ಈ ಕ್ಷೇತ್ರದ ಚುನಾವಣೆಗೆ ನಮ್ಮ ಪಕ್ಷದಿಂದ ದಿನೇಶ್ ಮತ್ತು ಮಂಜುನಾಥ್ ಕೆ ಇಬ್ಬರು, ದಿನೇಶ್ ಅವರು ಪದವೀಧರ ಕ್ಷೇತ್ರದಿಂದ ಮತ್ತು ಮಂಜುನಾಥ್ ಕೆ ಅವರು ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗಿದೆ. ಚುನಾವಣಾ ಪ್ರಚಾರ ಪ್ರಾರಂಭವಾಗಿದೆ. 6 ತಾರೀಕಿನವರೆಗೆ ಚುನಾವಣಾ ಪ್ರಚಾರ ನಡೆಯುತ್ತದೆ. ಪದವೀಧರ ಕ್ಷೇತ್ರದಲ್ಲಿ, ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಮತ್ತು ಪಾರ್ಟ್ ಆಫ್ ದಾವಣಗೆರೆ 2 ತಾಲೂಕುಗಳು ಈ ಚುನಾವಣೆಯಲ್ಲಿ ವ್ಯಾಪ್ತಿಗೆ ಬರ್ತವೆ. ಸುಮಾರು 67,306 ನೋಂದಾಯಿತ ಮತದಾರರು, 67,306 ಪದವೀಧರ ಕ್ಷೇತ್ರದಲ್ಲಿ ಮತದಾರರಿದ್ದಾರೆ. ಕಳೆದ ಬಾರಿ ನಮ್ಮ ಅಭ್ಯರ್ಥಿ ಬರೀ 800 ಮತಗಳಿಂದ ಪ್ರಸ್ತುತ ಚೇರ್ಮನ್ ಆಗಿರ್ತಕ್ಕಂಥ SD ಶಂಕರಮೂರ್ತಿಯ ವಿರುದ್ಧ ಸೋಲನ್ನು ಒಪ್ಪಿದ್ರು ದಿನೇಶ್ ಅವರು. ಈ ಬಾರಿ ನಾವು ಅವರಿಗೇನೆ ಸ್ಪರ್ಧೆಗೆ ಇಳಿಸಿದ್ದೇವೆ. ಈಗಾಗಲೇ ನೋಂದಾವಣಿ ಕಾರ್ಯಕ್ರಮದಲ್ಲಿ ಅವರು ಭಾಳ ಹೆಚ್ಚು ಉತ್ಸಾಹದಿಂದ ಈಗಾಗಲೇ ಕಾರ್ಯಕ್ರಮವನ್ನು ತೊಡಗಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಸುಮಾರು 16,500 ಮತದಾರರಿದ್ದಾರೆ ಶಿಕ್ಷಕರ ಪದವೀಧರ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯೊಂದರಲ್ಲಿ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 8,046 ಮತದಾರರು. ಅದೇ ರೀತಿ ಶಿವಮೊಗ್ಗದಲ್ಲಿ ಅತ್ಯಂತ ಹೆಚ್ಚು 27,500 ಮತಗಳು ನೋಂದಾವಣೆ ಆಗಿದ್ದಾರೆ. ದಾವಣಗೆರೆಯ 2 ಜಿಲ್ಲೆಗಳಲ್ಲಿ, ಹೊನ್ನಾಳಿ ಮತ್ತು ಇನ್ನೊಂದು ತಾಲೂಕಲ್ಲಿ 6,300, ಚಿಕ್ಕಮಗಳೂರಿನಲ್ಲಿ 7,700, ಉಡುಪಿಯಲ್ಲಿ 8,046, ಕೊಡಗಿನಲ್ಲಿ 1,600 ಮತದಾರರಿದ್ದಾರೆ. ಶಿಕ್ಷಕರ ಬಗ್ಗೆ ಮತ್ತು ಪದವೀಧರರ ಬಗ್ಗೆ ನಾವು ಅತ್ಯಂತ ಹೆಚ್ಚು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದೇವೆ. ಉದ್ಯೋಗ ಮೇಳವನ್ನು ಏರ್ಪಡಿಸೋದ್ರ ಜೊತೆಗೆ ಇಂಡಸ್ಟ್ರಿಗಳಲ್ಲಿ ಮತ್ತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ಕರೆಯುವ ಮುಖಾಂತರ ಅತ್ಯಂತ ಹೆಚ್ಚು ಇಂಡಸ್ಟ್ರೀಸ್ಗಳನ್ನು ನಮ್ಮ ರಾಜ್ಯದಲ್ಲಿ ಸ್ಥಾಪಿಸುವುದರಲ್ಲಿ ನಾವು ನಮ್ಮ ಸರ್ಕಾರ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಸರ್ಕಾರ ಭಾಳ ಮುತುರ್ವರ್ಜಿಯಿಂದ ಕೆಲಸ ಮಾಡಿತ್ತು ಮತ್ತು ಇಡೀ ದೇಶದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಯಿತೋ ಅಷ್ಟೇ ಉದ್ಯೋಗವನ್ನು ಕರ್ನಾಟಕ ರಾಜ್ಯವೊಂದರಲ್ಲಿ ಸೃಷ್ಟಿ ಮಾಡಿದಂಥ ಖ್ಯಾತಿ ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಲ್ಲುತ್ತದೆ. ಹಾಗಾಗಿ ಬರೀ ಯುವಕರನ್ನಾಗಿ ನೋಡದೆ ಅವರ ಉದ್ಯೋಗಕ್ಕಾಗಿ ಕೂಡ ಹೆಚ್ಚು ಕೆಲಸವನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಪದವೀಧರರು, ಅದರಲ್ಲಿ ಶಿಕ್ಷಕರು ಇರ್ಬೋದು, ಬೇರೆ ಬೇರೆ ಪದವೀಧರ NPS ನ್ಯೂ ಪೆನ್ಷನ್ ಸ್ಕೀಮ್, ಅದೊಂದು ಸೆಂಟ್ರಲಿ ಬೇಸ್ಡ್ ಸ್ಕೀಮ್ ಇದೆ. ಅದು ಸ್ಕೀಮನ್ನು ರದ್ದು ಮಾಡಿ ನಮ್ಮ ಹೊಸ ಸ್ಕೀಮನ್ನು ಏನು ತಂದಿದ್ದಾರೆ ಕೇಂದ್ರ ಸರ್ಕಾರ, ನ್ಯೂ ಪೆನ್ಷನ್ ಸ್ಕೀಮ್ ಅಂತ, ಅದನ್ನು ರದ್ದು ಮಾಡಬೇಕು ಮತ್ತು ರಾಜ್ಯದಲ್ಲಿ ಹಳೆಯ ಸ್ಕೀಮ್ ಏನಿತ್ತು ಅದನ್ನೇ ಜಾರಿಗೆ ತರಬೇಕು ಅಂತ ಹೇಳುವ ಬೇಡಿಕೆ ಗ್ರಾಜ್ಯುಯೇಟ್ಸ್ ಅವರು, ಶಿಕ್ಷಕರು ಇಟ್ಕೊಂಡಿದ್ದಾರೆ. ಅದನ್ನು ಕೂಡ ನಾವು ಈ ಸಲ ಒತ್ತಾಯವನ್ನು ಮಾಡ್ತೇವೆ. ಓಲ್ಡ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಮಾಡಿದ್ದ ಪಿಂಚಣಿ ಸ್ಕೀಮನ್ನು ರದ್ದು ಮಾಡಿ ಹೊಸ ಸ್ಕೀಮನ್ನು ಜಾರಿಗೆ ತನ್ನಿ ಅಂತ ಹೇಳುವಂಥದ್ದು. ಅದೇ ರೀತಿ ನಮ್ಮ ಪಕ್ಷಕ್ಕೆ ಕಳೆದ ಬಾರಿ ಏನು ಹೌದು, ಅದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ನನಗೂ. ಇಫ್ ಯು ಕರೆಕ್ಟ್ ಮೀ, ಅದೇನೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟು ಒಂದು NPS ಸ್ಕೀಮನ್ನು ಜಾರಿಗೆ ತಂದಿದೆ. ಈಗ ಆ ಸ್ಕೀಮನ್ನು ಅದು ಇಸ್ ನಾಟ್ ಫಿಸಿಬಲ್ ಅಂತ ನಮ್ಮ ಗ್ರಾಜ್ಯುಯೇಟ್ಸ್ ಆ್ಯಂಡ್ ಟೀಚರ್ಸ್ ಸೇಸ್. ದೇ ವಾಂಟ್ ಎ ಓಲ್ಡ್ ಸ್ಕೀಮ್. ನಮ್ಮಲ್ಲಿ ಓಲ್ಡ್ ಸ್ಕೀಮ್ ಏನಿತ್ತು, ಹಳೆ ಸ್ಕೀಮು, ಅದನ್ನೇ ಜಾರಿಗೆ ತನ್ನಿ ಅಂತ ಹೇಳ್ತಾರೆ. ಈ ನ್ಯೂ ಸ್ಕೀಮ್ ಬೇಡ ಅಂತ ಹೇಳೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ಅಂತ ಹೇಳುವಂಥದ್ದು. ಟೀಚರ್ಸ್ ಕ್ಷೇತ್ರದಲ್ಲಿ ನಮ್ಮ ಕೆ ಮಂಜುನಾಥ್ ಈಸ್ ಕಳೆದ ಬಾರಿ ಸುಮಾರು 180 ಓಟುಗಳಿಗೆ BJP ಅಭ್ಯರ್ಥಿ ಎದುರು ಸೋತಿರ್ತಕ್ಕಂಥವರು. ಅವರು ಶಿಕ್ಷಕರ ಕ್ಷೇತ್ರದಿಂದ ಕಳೆದ ಬಾರಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರು. ಈ ಬಾರಿ ನಮ್ಮ ಪಕ್ಷದಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸುಮಾರು 20,481 ಶಿಕ್ಷಕರು ಈ ಕ್ಷೇತ್ರದ ಮತದಾರರಾಗಿ ನೋಂದಾಯಿತರಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮತದಾರರು ಶಿಕ್ಷಕರು
7,100 ಮತದಾರರು ಇದ್ದಾರೆ. ಉಡುಪಿಯಲ್ಲಿ ಸುಮಾರು 3,000, ಕೊಡಗಿನಲ್ಲಿ 1,250, ಚಿಕ್ಕಮಗಳೂರಲ್ಲಿ 3,100, ಶಿವಮೊಗ್ಗದಲ್ಲಿ 4,600 ಮತ್ತು ದಾವಣಗೆರೆಯ 2 ಜಿಲ್ಲೆ ಹೊನ್ನಾಳಿ ಮತ್ತು ಇನ್ನೊಂದು ತಾಲೂಕಲ್ಲಿ 1,000. ಈ ರೀತಿ ಮತದಾರರು ನೋಂದಾವಣಿಗಿದ್ದಾರೆ. ನಾವು ಶಿಕ್ಷಕರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಭರ್ತಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಮತ್ತು ಶಿಕ್ಷಕರಿಗೆ ಎಲ್ಲ ಬೇಡಿಕೆಗಳು, ಅದರಲ್ಲಿ ಕೂಡ ಹೊಸ ಯೂನಿವರ್ಸಿಟಿ ಆ್ಯಕ್ಟನ್ನು ಕೂಡ ಬದಲಾವಣೆ ಮಾಡಿ ತಂದಿರ್ತಕ್ಕಂಥದ್ದು. ಜೊತೆಯಲ್ಲಿ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಕಾಲ್ಪನಿಕ ವೇತನ ಒಂದು ಸಮಸ್ಯೆ ಇತ್ತು. 359 ಕೋಟಿ ರೂಪಾಯಿಯನ್ನು ಅವರ ಹಿಂಬಡ್ತಿಯನ್ನು ಕೊಡಬೇಕು ಅಂತ ಹೇಳುವಂಥದ್ದು, ಅದರ ಬಗ್ಗೆ ಕೂಡ ಸರ್ಕಾರ ಓಪನ್ ಮೈಂಡಲ್ಲಿದೆ. ಒಟ್ಟಾರೆ ಹೇಳಬೇಕಿದ್ರೆ ಪ್ರಮೋಷನ್ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ನಮ್ಮ ಸರ್ಕಾರ ಅತ್ಯಂತ ಹೆಚ್ಚು ಸಹಕಾರವನ್ನು ಮಾಡಿದೆ. ಹಾಗಾಗಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಕೊಡಬೇಕು ಅಂತ ಹೇಳೋದನ್ನು ನಾನು ತಮ್ಮ ಮೂಲಕ ಮನವಿ ಮಾಡ್ತೇನೆ. ನಾವು ಈಗಾಗಲೇ ನಾನು ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಅಭ್ಯರ್ಥಿಗಳಿಗೆ ಇವತ್ತು ಬಂದಿಗೆ ಕರೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ರೈತರ ಸಮಸ್ಯೆ, ರೈತರ ಬಗ್ಗೆ ನೀವು ಅವರ ಸಾಲವನ್ನು ಮನ್ನಾ ಮಾಡದೇ ಇದ್ದರೆ ನಾವು ಬಿಡೋದಿಲ್ಲ ಅಂಥೇಳಿ ಶುಕ್ರವಾರ ನಡೆದಂಥ ಸದನದಲ್ಲಿ ಮತದಾನ ವೋಟ್ ಆಫ್ ಕಾನ್ಫಿಡೆನ್ಸ್ಗೆ ಕರೆದಂಥ ಸದನದಲ್ಲಿ ತಮ್ಮ ಭಾಷಣದ ಜೊತೆಯಲ್ಲಿ ಹೇಳಿಬಿಟ್ರು, ನೀವು 24 ಗಂಟೆ ಒಳಗಡೆ ರೈತರ ರಾಷ್ಟ್ರೀಕೃತ ಬ್ಯಾಂಕು, ಸಹಕಾರಿ ಸಂಘ ಮತ್ತು ಸಾಹುಕಾರರಿಂದ ತೆಗೆದುಕೊಂಡಂಥ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದೀರಿ. ಅದು 24 ಗಂಟೆ ಒಳಗಡೆ ಮಾಡ್ತೇನೆ ಹೇಳಿದ್ದೀರಿ. ನೀವು ಮಾಡದೇ ಇದ್ದರೆ ನಾನು ಸೋಮವಾರಕ್ಕೆ ಬಂದಿಗೆ ಕರೆ ಕೊಡ್ತೀನಿ ಅಂತ ಹೇಳೋ ಮಾತನ್ನು ಹೇಳಿದರು. ಸಮ್ಮಿಶ್ರ ಸರ್ಕಾರದ ವೋಟ್ ಆಫ್ ಕಾನ್ಫಿಡೆನ್ಸ್ ದಿವಸನೇ ಒಂದು ಸವಾಲು ಅನ್ನು ಹಾಕಿದರು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅದೇ ಸದನದಲ್ಲಿ ಹೇಳಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ಬಂದು ಆಗಿರ್ತಕ್ಕಂಥದ್ದು ಬರೀ ಇವತ್ತು ವೋಟ್ ಆಫ್ ಕಾನ್ಫಿಡೆನ್ಸ್ ತೆಗೆದುಕೊಂಡ ಆದಮೇಲೆ ನಾನು ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ನಾನು ತಿಳಿದುಕೊಳ್ತೇನೆ. ಹಾಗಾಗಿ ಇವತ್ತಿಂದ ನನಗೆ ಸಮ್ಮಿಶ್ರ ಸರ್ಕಾರ, ನಾನು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡಬೇಕು. ನಾನು ನನ್ನ ಸ್ವಂತ ಬಲದಲ್ಲಿ ಸರ್ಕಾರವನ್ನು ರಚನೆ ಮಾಡಿಲ್ಲ. ಹಾಗಾಗಿ ನನಗೆ ಅವಕಾಶವನ್ನು ಕೊಡಿ ಅಂತ ಅವರು ರೈತರ ಹತ್ರ ಕೇಳಿಕೊಂಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಇದುವರೆಗೆ ನಾನು ಇದಕ್ಕೆ 10:30, 11 ಗಂಟೆ ಹೊತ್ತಿಗೆ ಇದ್ದೇವೆ. ರಾಜ್ಯದಲ್ಲಿ ಯಾವುದೇ ರೈತರು ಬೀದಿಗೆ ಇಳಿಲಿಲ್ಲ ಅಥವಾ ಈ ಒಂದು ಬಂದನ್ನು ಬೆಂಬಲಿಸಿಲ್ಲ. ಇದು ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಮತ್ತು ಗಿಮಿಕ್, ಇದೊಂದು ಏನು ಅಂತಾರೆ ಪೊಲಿಟಿಕಲ್ ಗಿಮಿಕ್, ರಾಜಕೀಯ ಗಿಮಿಕ್ ಅಂತ ಹೇಳ್ತೇವೆ. ತಾವು ಅಧಿಕಾರದಲ್ಲಿ ಇದ್ದಾಗ ತಾವು ಏನನ್ನೂ ಮಾಡೋದಿಲ್ಲ. ತಾನು ಅಧಿಕಾರದಲ್ಲಿ ಇದ್ದಂಥ ಕೇಂದ್ರ ಸರ್ಕಾರದಿಂದ ಮನ್ನಾ ಮಾಡ್ತೇವೆ, ರಾಷ್ಟ್ರೀಕೃತ ಬ್ಯಾಂಕುಗಳ ಸಾಲವನ್ನು ನಾವು ಮನ್ನಾ ಮಾಡ್ತೇವೆ, ಮೊದಲು ನೀವು ಸಹಕಾರಿ ಸಂಘದ ಸಾಲಗಳನ್ನು ಮನ್ನಾ ಮಾಡಿ ಅಂತೇಳಿ ವಿಧಾನ ಪರಿಷತ್ನಲ್ಲಿ ಇದೇ ಈಶ್ವರಪ್ಪ ಮತ್ತು ಆಚೆ ಜಗದೀಶ್ ಶೆಟ್ಟರ್ ಅವರು ಅಧಿಕಾರದಲ್ಲಿದ್ದಾಗ ಸವಾಲಿಸಿದ್ದರು. ನೀವು ಮೊದಲು ಸಹಕಾರಿ ಸಂಘದ್ದು ಮಾಡಿ, ನಾವು ಮೋದಿ ಹತ್ರ ಕರ್ಕೊಂಡೋಗಿ 54,000 ಕೋಟಿ ಏನು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸಾಲ ಇದೆ ಅದನ್ನು ಮನ್ನಾ ಮಾಡಿಸ್ತೇವೆ ಅಂತ ಹೇಳಿದಂಥ ಪಕ್ಷ BJP. ಆದರೆ ಇವತ್ತು ಅವರು ಎಲ್ಲವನ್ನೂ ಮರೆತು ನೀವು 24 ಗಂಟೆ ಒಳಗೆ ಮಾಡ್ತೇನೆ ಹೇಳಿದ್ದೀರಿ, ಮಾಡಿ ಅಂತ ಹೇಳಿದ್ದಾರೆ. 24 ಗಂಟೆ ಅಂದರೆ ರಾಜಕಾರಣದಲ್ಲಿ ಒಂದು ಹೊಸ ಸರ್ಕಾರ ಬಂದಿದೆ, ಆರ್ಥಿಕ ಪರಿಸ್ಥಿತಿಯನ್ನು ಅದು ನೋಡಿಕೊಳ್ಬೇಕಾಗ್ತದೆ. ಮತ್ತು ಅವರು ಏಕಾಂಗಿಯಾಗಿ ಇವತ್ತು ಸರ್ಕಾರ ರಚನೆ ಮಾಡಿಲ್ಲ, ಮೈತ್ರಿ ಸರ್ಕಾರವನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಆರ್ಥಿಕ ಪರಿಸ್ಥಿತಿ ಬೇರೆಲ್ಲವನ್ನು ನೋಡಿ ನಾವು ಎಂದೂ ಹೇಳಿಲ್ಲ ರೈತರ ಸಾಲವನ್ನು ಮನ್ನಾ ಮಾಡೋದಿಲ್ಲ ಅಂತ ಹೇಳಲಿಲ್ಲ. ವಿ ಸೇ ದಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್, ವಿ ಆರ್ ಫಾರ್ ಇಟ್. ನಮ್ಮ ಪ್ರಣಾಳಿಕೆಯಲ್ಲಿಯೂ ಅದು ಇದೆ, JDSನ ಪ್ರಣಾಳಿಕೆಯಲ್ಲಿಯೂ ಇದೆ, ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳುವಂಥದ್ದಿದೆ. ಅಟ್ ವಾಟ್ ಎಕ್ಸ್ಟೆಂಟ್ ಅಂತ ಹೇಳುವಂಥದ್ದು, ಎಷ್ಟರ ಮಟ್ಟಿಗೆ ಮಾಡುವಂಥದ್ದು ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಮಾಡಬೇಕಾದಂಥ ಅನಿವಾರ್ಯತೆ ಇರೋದರಿಂದ ಈ ರಾಜ್ಯದ ಪ್ರತಿಯೊಬ್ಬ ರೈತನಿಗೂ ಅದು ಅರ್ಥ ಆಗ್ತದೆ. ನೋಡಿ ಮಾಡಬೇಕಾದಂಥ ಸ್ವಲ್ಪ ಬ್ರೀದಿಂಗ್ ಟೈಮನ್ನು ಕೊಡಲೇಬೇಕು ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ರೈತನಿಗೂ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಅರ್ಥ ಆಗ್ತದೆ. ಆದರೆ BJP ಯಡಿಯೂರಪ್ಪನವರಿಗೆ ಮಾತ್ರ ಅರ್ಥ ಆಗಲಿಲ್ಲ ಅಂತ ಹೇಳೋದು
ಇದು ದ್ವೇಷದ ರಾಜಕಾರಣಕ್ಕೆ ಹೊರಟಿದ್ದಾರೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ತಾವು ತಮ್ಮ ಅಧಿಕಾರ ನಡೆಸುವಂಥ ಕೇಂದ್ರ ಸರ್ಕಾರ ಮೋದಿಯವರು 4 ವರ್ಷ ಪೂರ್ಣಗೊಂಡಿದೆ. ಅವರು ಚುನಾವಣೆ ಸಂದರ್ಭದಲ್ಲಿ ಹೇಳಿದರು, ವಿದಿನ್ 100 ಡೇಸ್ ನಾನು ಕಪ್ಪು ದುಡ್ಡನ್ನು ತರ್ತೀನಿ ಅಂತ ಹೇಳಿ, ಬ್ಲ್ಯಾಕ್ ಮನಿಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲೇ ತಂದು ಕೊಟ್ರ? ಏನಾದರೂ ಮಾಡಿದ್ರ? ಜನಧನ್ನಲ್ಲಿ ಅಕೌಂಟ್ ಓಪನ್ ಮಾಡಿದ ಕೂಡಲೇ 5,000 ಕೊಡ್ತೇನೆ, ತದನಂತರ 25,000 ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ರ? ಕೊಡ್ಲಿಕ್ಕಾಗಲಿಲ್ಲ. ತಾವು ಕೊಟ್ಟಂಥ ಮಾತನ್ನು ಪಾಲನೆ ಮಾಡಲಿಲ್ಲ. ತಾವು ಅಧಿಕಾರದಲ್ಲಿ ರಾಜ್ಯದಲ್ಲಿ ಇದ್ದಾಗಲೂ ನಿಮ್ಮ ಪ್ರಣಾಳಿಕೆಯನ್ನು ಕೊಟ್ಟದ್ದನ್ನು ನೀವು ಪಾಲನೆ ಮಾಡಿಲ್ಲ. ನೀವು ಅಧಿಕಾರದಲ್ಲಿದ್ದಾಗಲೂ ಮಾಡಲಿಲ್ಲ, ವಿರೋಧ ಪಕ್ಷದಲ್ಲಿದ್ದಾಗಲೂ ಮಾಡಲಿಲ್ಲ. ದಿಸ್ ಈಸ್ ದ ಬ್ಯೂಟಿ ಆಫ್ ದಿ BJP. ಅವರು ಅಧಿಕಾರದಲ್ಲಿದ್ದಾಗಲೂ ಅವರು ಹೇಳಿದ್ದನ್ನು ಮಾಡಲಿಲ್ಲ, ಅವರು ವಿರೋಧ ಪಕ್ಷದಲ್ಲಿದ್ದಾಗಲೂ ಅವರು ಹೇಳಿದಾಗೆ ಮಾಡಲಿಲ್ಲ. ಇವತ್ತು ಈ ರೀತಿ ಒಂದು ಮಾತುಗಳನ್ನು ಹೇಳುವ ಮುಖಾಂತರ ಎಲ್ಲಿಯೋ ಒಂದು ಕಡೆ ಜನರನ್ನು, ರೈತರನ್ನು, ಬೀದಿಯನ್ನು, ಅವರ ಮನಸ್ಸನ್ನು ಬೇರೆ ಕಡೆ ತಪ್ಪಿಸುವಂಥದ್ದು ಮತ್ತು ಅವರಿಗೆ ಇರ್ತಕ್ಕಂಥ ಆಕ್ರೋಶವನ್ನು ಜನರನ್ನು ಬೀದಿಗೆ ತರುವ ಮುಖಾಂತರ ರೈತರನ್ನು ಈ ರೀತಿ ತಮ್ಮ ಸ್ವಂತದ ಒಂದು ಆಶಾ ಆಕಾಂಕ್ಷೆಗಳಿಗಾಗಿ ಉಪಯೋಗ ಮಾಡ್ತಾರೆ. ಹೌದು, ಅವರು ಸರ್ಕಾರ ರಚನೆ ಮಾಡ್ತೀನಿ ಹೇಳಿದರು, ನಾನು ಸಿಂಗಲ್ ಲಾರ್ಜೆಸ್ಟ್ ಅಂತ ಹೇಳಿದರು. ಆಯಿತು, 104 ಸೀಟ್ ಇದೆ, ರಾಜ್ಯಪಾಲರು ಅವಕಾಶ ಕೊಟ್ಟರು. ಅವರಿಗೆ ಕೊಟ್ಟ ಮೇಲೆ ನಾವು ಸರ್ಕಾರ ಮಾಡಬೇಡ ಅಂತ ಹೇಳಿದ್ದೇವ? ವೋಟ್ ಆಫ್ ಕಾನ್ಫಿಡೆನ್ಸನ್ನು ಎದುರಿಸದೆ ಓಡಿ ಹೋದ್ರು, ಬಿಟ್ಟೆ ಹೋಗ್ಬಿಟ್ಟು ವೋಟ್ ಆಫ್ ಕಾನ್ಫಿಡೆನ್ಸ್ ಕೇಳ್ಬೋದಿತ್ತಲ್ಲ. ನಾವು ಖಂಡಿತ ಮಾಡ್ತೇವೆ, ನಮಗೆ ರಾಜ್ಯದಲ್ಲಿ ಬೆಂಬಲ ಇದೆ ಅಂತ ಹೇಳಿದರು, ಅಪೀಲ್ ಮಾಡಿದರು ಎಲ್ಲರ. ಯಾರು ಒಬ್ಬ ಶಾಸಕನು ಅವರಿಗೆ ಬೆಂಬಲ ಮಾಡಿಲ್ಲ. ಹಾಗಾಗಿ ಅವರು ಬಿಟ್ಟ ಮೇಲೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು. ನಮ್ಮದು ಅನಿವಾರ್ಯತೆ. ಮೈತ್ರಿ ಸರ್ಕಾರದ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ, ಮೈತ್ರಿ ಮಾಡಿದ್ದೇವೆ, ಅವರಿಗೆ ಮ್ಯಾಂಡೇಟ್ ಇಲ್ಲ ಅಂತ. ನಾನು ಕೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಎಷ್ಟು ಮ್ಯಾಂಡೇಟ್ ಇದೆ? ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಮತಗಳಿಕೆಯಲ್ಲಿ ನಮಗೆ 1.8% ಮೋರ್ ದ್ಯಾನ್ BJP ನಮಗೆ ಮತಗಳಿಕೆ ಆಗಿದೆ ಈ ರಾಜ್ಯದಲ್ಲಿ. ಅವರಿಗೆ 104 ಸೀಟ್ ಬಂದಿರ್ಬೋದು. ದೋ ದೇ ಗಾಟ್ 104 ಸೀಟ್ಸ್, ನಾವು 78 ಸೀಟನ್ನು ತಗೊಂಡಿದ್ರು. ಮತದಲ್ಲಿ ನಮಗೆ 1.8% ಜಾಸ್ತಿ ಬಂದಿದೆ. ಹಾಗಾಗಿ ನಿಮಗೆ ಮ್ಯಾಂಡೇಟ್ ಇದ್ದದ್ದು ಏನದು? ಓನ್ಲಿ ಬಿಕಾಸ್ ಯು ಗಾಟ್ 104 ಸೀಟ್ಸ್ ಅಂತ ಹೇಳೋದನ್ನು ಒಂದೇ ಉದ್ದೇಶಕ್ಕೋಸ್ಕರ. ಮತ್ತು ಎಲ್ಲಿಯೋ ಒಂದು ಕಡೆ ಮೈತ್ರಿ ಸರ್ಕಾರವನ್ನು ಟೀಕೆ ಮಾಡ್ತಾರೆ, ನೀವು ಬೇರೆ ಬೇರೆ ಪ್ರಿನ್ಸಿಪಲ್ಸ್ ಒಬ್ಬೊಬ್ರಿಗೆ ಬೈದು ಬಂದಿರಿ ಅಂತ ಹೇಳ್ತಾರೆ. ಸರಿಯಪ್ಪ, ಚುನಾವಣೆ ಹಿಂದೆ ಬಂದಿದೆ, ಹೌದು. ಮೈತ್ರಿ ಸರ್ಕಾರ ಮಾಡಿದ ತಪ್ಪ? ಕಾನೂನಿನಲ್ಲಿ ಮಾಡಬಾರ್ದು ಇದೆಯಾ? ಇಲ್ಲ ಅಂತಾರೆ, ಕಾನೂನಿನಲ್ಲಿ ಮಾಡ್ಬೋದು. ಹಾಗಿದ್ರೆ ನೀವು ಅದರ ಬಗ್ಗೆ ಯಾಕೆ ಟೀಕೆ ಮಾಡ್ತೀರಿ? ನೀವು ಅದು ಜನರ ಮ್ಯಾಂಡೇಟ್ ಅಂತಲೇ ಪ್ರಜಾಪ್ರಭುತ್ವದಲ್ಲಿ ನಂಬರ್ ಇಸ್ ದಿ ಮೇನ್ ಏಮ್, ನಂಬರ್ ಆಗಬೇಕಾಗಿತ್ತು. ನೀವು ನಮ್ಮ ಶಾಸಕರನ್ನ ಹೇಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಲ್ವಾ? 2 ಶಾಸಕರನ್ನ ಕೊಂಡು ಇಟ್ಕೊಂಡ್ರಿ, ನಿಮ್ಗೆ ಯಾವುದೇ ಇಲ್ಲ ಅಂದಾಗ ತಂದು ಬಿಟ್ರಿ ಹೋಟೆಲಿಗೆ. ಅಂದರೆ ನೀವು ಪ್ರಯತ್ನವನ್ನು ಮಾಡಿದ್ದೀರಿ, ನಿಮ್ಮಿಂದ ಆಗಿಲ್ಲ. ಹಾಗಾಗಿ ನೀವು ಮೈತ್ರಿ ಸರ್ಕಾರದ ಬಗ್ಗೆ ಟೀಕೆ ಮಾಡುವಂಥದ್ದು ಸರಿಯಾದ ಕ್ರಮ ಅಲ್ಲ. ಅವಕಾಶ ಕೊಡಿ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಮತ್ತು